ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಅದೇ ರೀತಿ ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಪ್ರತಿ ಸಂಚಿಕೆಯಲ್ಲೂ ವೆರೈಟಿ ಅಡುಗೆಗಳು, ರುಚಿಕರವಾದಂಥ ಅಡುಗೆಗಳು. ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಸ್ಪೆಷಲ್ ಅಡುಗೆಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ನಮ್ಮ ಸ್ಪೆಷಲ್ ಆಗಿರುವಂಥ ಅತಿಥಿ ಶ್ರೀಮತಿ ವಜ್ರಾಕ್ಷಿ ಅವರು. ಇವ್ರನ್ನ ಎಲ್ಲರೂ ಕೂಡ ವಜ್ರ ಅಮ್ಮ ಅಂತ ಪ್ರೀತಿಯಿಂದ ಕರೀತಾರಂತೆ. ಸೊ ನಾವು ಕೂಡ ವಜ್ರ ಅಮ್ಮ ಅಂತಲೇ ಹೇಳೋಣ. ಸೊ ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಿ. ಸೊ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡದ ಸ್ಪೆಷಲ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದಿರಿ. ಹೌದು. ಯಾವೆಲ್ಲ ಸ್ಪೆಷಲ್ ಹೇಳ್ಕೊಡ್ತೀನಿ? ಮೊದಲಿನ ಊಟ, ಮೊದಲಿದ್ದು ಅಂದ್ರೆ ಹಿಂದಿನ ಕಾಲದ್ದು. ಈಗ ಎಲ್ಲ ಸ್ಪೆಷಲ್. ಮೊದಲಿನ ಸ್ಪೆಷಲ್ ಅಂದ್ರೆ ಇದು ಹಾಲು ಪಾಯಸ ಅಂತ ಹೇಳ್ತಾರೆ. ಹಾಲು ಪಾಯಸ ಅಂತ ಅಂದ್ರೆ ನಮ್ಮ ಅಕ್ಕಿದ್ದು ಸಾರಣಡ್ಡೆ ಅಂತ ಸಹ ಹೇಳ್ತಾರೆ ತುಳಿನಲ್ಲಿ. ಅದು ಸಾರಣಡ್ಡೆ ಅದು ಹೇಳ್ತಾರೆ. ಅದು ಸಾರಣಿಗೆ ಅದು ಇದು ಬೇಕು, ಅದರ ಇದು ಅದನ್ನ ಸಾರಿಸುವಂತದ್ದು. ಹೌದು. ಇದು ಪೇರಡ್ಡೆ ಅಂತ ಹೇಳ್ತಾರೆ ತುಳಿನಲ್ಲಿ, ಪೇರಡ್ಡೆ ಅಂತ ಹೇಳ್ತಾರೆ. ಹಾಲಡ್ಡಿ, ಹಾಲಡ್ಡೆ ಅಥವಾ ಪೇರಡ್ಡೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಎಸ್, ಫಸ್ಟ್ ಏನು? ಫಸ್ಟಿಗೆ ಇದು ಈ ಹಾಲು ತೆಗಿಬೇಕು. ಇದನ್ನು ಒಳ್ಳೆ ಇದು ಮಾಡಬೇಕು, ಬುಡಿ ಮಾಡಬೇಕು, ನೀರು ಹಾಕಿ ಮಾಡಬೇಕು, ನುಣ್ಣಗೆ ಮಾಡಬೇಕು. ಆಮೇಲೆ ಇದರಲ್ಲಿ ಇದು ಮಾಡಬೇಕು, ಸೋಸ್ಕೊಳ್ಳಿ. ಹೌದು. ಸೊ ಇದಕ್ಕೆ ಇಷ್ಟೇನಾ? ನೀರು ಹಾಕೊಳ್ಬೇಕು? ನೀರು ಹಾಕಬೇಕು. ಇದ್ರೆ ಏಲಕ್ಕಿ ಹಾಕಿದ್ರೆ ಸ್ವಲ್ಪ ಪರಿಮಳ ಬರ್ತಿತ್ತು. ಸೊ ಏಲಕ್ಕಿ ಇಲ್ಲ, ನೀರಲ್ಲೇ ಅಡ್ಜಸ್ಟ್. ಆಯ್ತು. ಸೊ ನಾನು ಇವತ್ತು ನಿಮ್ಮ ಅಸಿಸ್ಟೆಂಟ್, ಆಯ್ತಾ? ನಾನೆಲ್ಲ ರುಬ್ಬಿ ಎಲ್ಲ ಕೊಡ್ತೀನಿ ನಿಮ್ಗೆ. ನಾನು ಅಮ್ಮಲ್ಲ, ಮತ್ತೆ ಮಾಡ್ಬೇಕೆ ಅಲ್ವಾ? ಮತ್ತೊಂದ್ಸರಿ ರುಬ್ಕೊಳ್ಬೇಕಾ? ಬೇಡ ಬೇಡ ಬೇಡ, ನೀರು ಒಂದೇ ಸರಿ ಸಾಕು ಸಾಕು. ಅದು ಹೇಳ್ತಾರಲ್ಲ ಧನಿ ಪೇರು ಮತ್ತೆ ಇದು ಅಂತ, ಅದೆಲ್ಲ ಇಲ್ಲಪ್ಪ ನಮ್ಗೆಲ್ಲ. ಇದರಲ್ಲಿ ಹೇಗೆ ಮಾಡಿದ್ರು ನಾವು ಮಾಡಿದಾಗೆ. ಈಗ ಒಳ್ಳೆ ರುಬ್ಬಿದ್ದೀರಲ್ಲ, ಸಾಕು ನೋಡಿ. ಧನಿ ಪೇರಾಗಿದೆ, ಸೀದ ಬೇರಾಗಿದೆ, ಅದೆಲ್ಲ ಇಲ್ಲ. ಅದು ನಾವು ತುಂಬಾ ಮಾಡುವುದಾದ್ರೆ ಹೌದು ಎಲ್ಲ ಸ್ವಲ್ಪಕ್ಕೆ ಆದ್ರೆ ಏನ್ ಬೇಡ, ಇಷ್ಟೇ ಸ್ವಲ್ಪನೇ ಮಾಡುದಲ್ಲ, ಸಾಕು. ಆಯ್ತು. ನೆಕ್ಸ್ಟ್ ಇದಕ್ಕೆ ನೀರಿಡ್ಬಿಡಿ. ಒಂದೂವರೆ ಲೋಟ, 2 ಲೋಟ ಸಾಕು. ಅಂದಾಜಲ್ಲಿ ಹಾಕ್ಲಾ? ಅಂದಾಜಲ್ಲಿ ಹಾಕಿದ್ರೆ ನಾನೆಲ್ಲ ಅಂದಾಜಿ. ಕಣ್ಣಳತೆ ಬೇಕಲ್ಲ, ಅಂದಾಜು ಬೇಕು. ನಂದು ಸಹ ಕಣ್ಣಳತೆ ಅಷ್ಟೇ. ಸಾಕು. ಅದು ಒಳ್ಳೆ ಬಿಸಿ ಆಗ್ಬೇಕು, ಕುದಿಬೇಕು. ಅಂದ್ರೆ ಇದು ಕಲರ್ತದಲ್ಲ, ಅಕ್ಕಿ ಕಲರ್ತದೆ. ಅದಕ್ಕೆ ಒಳ್ಳೆ ಬೆಂದ್ರೆ ಬಿಸಿ ಆದ್ರೆ ಸಣ್ಣ ಸಣ್ಣ ಮಾಡಿ ಹಾಕಿದ್ರೆ ಆಯ್ತು. ಆಯ್ತು.
ಮುಚ್ಚಳಿ ಮುಚ್ಚಳ ಮುಚ್ಚಳ ಇಟ್ಟರೆ ಇಟ್ರೆ ಬೇಗ ಬೇಗ ಆಗ್ತದೆ. ಎಸ್. ಸೊ ಒಳ್ಳೆ ಮಲ್ಲಿಗೆ ಬೇರೆ ನನಗೂ ಕೂಡ ತಂದ್ಕೊಟ್ಟಿದ್ದೀರಿ, ನಂಗೆ ತುಂಬಾ ಖುಷಿ ಆಯ್ತು. ಅದು ನಿನ್ನೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಮತ್ತೆ ಸತ್ತವರಿಗೆ ಊಟ ಹಾಕ್ಲಿಕ್ಕಿತ್ತು. ನಾಳೆ ಒಂದು ತಂಬಿಲ ಉಂಟು ಇನ್ನು ಪುನಃ. ಸೊ ಫುಲ್ ಬಿಸಿ. ಸೊ ಮಾತಾಡ್ತಾ ಇದು ಕೂಡ ಕುದಿ ಬಂದು ಒಳ್ಳೆ ಕುದಿಯಿತ್ತು. ಹಾಗೆ ಕುದಿಬೇಕು ನೋಡಿ, ಇಷ್ಟಿಷ್ಟೇ ಸಣ್ಣದು ಮಾಡಿ ಹಾಕ್ಬೇಕು ನೋಡಿ. ಅದು ಸಾರ್ನಡ್ಡಿ ಆದ್ರೆ ಸ್ವಲ್ಪ ಖಾರನೋ ಸ್ವಲ್ಪ ಇದು ಧನಿಯಾ ಎಲ್ಲ ಹಾಕ್ಬೇಕು. ಒಳ್ಳೇದಾಗ್ತದೆ, ಸಾರ್ನಡ್ಡಿಗೆ ಆಗ್ತದೆ. ಇದಕ್ಕೆ ಇದು ಪೇರ್ಪುಂಡಿ ಅಂತ ಹೇಳ್ತೀವಿ, ಅದೇ ಇದು ಸ್ವೀಟೇ. ಹೀಗೆಲ್ಲ ತಿರುಗಿಸೋದು, ಕೈ ಮೆಲ್ಲ ಎಲ್ಲ ಆಯ್ತು. ಬೇಯ್ತಾ ಉಂಟು. ಒಂದು ಸ್ವಲ್ಪ ಮುಚ್ಚಲ್ ಹೇಳಿದೆ. ಮೊದಲು ನಾವು ಇದು ಚಿಕನ್ದೆಲ್ಲ ಮಾಡಿದ್ರೆ ಹೀಗೆ ತಿರುಗಿಸಿದ್ರೆ ಮೆಲ್ಲ ಕಲಾಡ ಪೂರ ಕಲಾಡದ ಬೋಪನ್ನು ಹೇಳ್ತಾರೆ. ಅದು ಈಗಿನ ಚಿಕನ್ ಉಂಟಲ್ಲ, ಅದು ಕಲಡಿಸಲೇಬಾರ್ದು. ಹಾಗೆ ಮುಟ್ಟಿದರೆ ಮುನಿಸೊಪ್ಪೋದು, ಅದೇ ಹಾಗೆ ಬಿಡಬೇಕು. ಅದು ಒಂದು ಒಗ್ಗರಣೆ ಕೊಡೋದು, ಅದಕ್ಕೆ ಉಡಿ ಹಾಕಿದ್ರೆ ಆಯ್ತು. ಈಗ ಅದಕ್ಕೆ ಕಬಾಬಿಗೆ ಒಳ್ಳೇದಾಗ್ತದೆ. ಸ್ವಲ್ಪ ಬೇಯಲಿ ಅಲ್ಲ? ಹೌದು, ಸ್ವಲ್ಪ 1-2 ನಿಮಿಷ. ಒಳ್ಳೆ ಕುದಿ ಬರ್ತಾ ಇದೆ, ಸಾಕು ನೋಡಿ. ಕುದಿ ಅಲ್ಲ, ಬೆಂದ್ರೆ ಆಯ್ತು ಅಷ್ಟೇ. ಬೆಂದ್ರಾಯ್ತು ಅಷ್ಟೇ, ಬೆಂದಾಯ್ತು ನೋಡಿ, ಬೆಂದಾಯ್ತು. ಬೆಂದಾಯ್ತು. ಇಲ್ಲಿ ಇದನ್ನ ಹಾಲನ್ನು ಹಾಕೋದು. ಇಲ್ಲಿಗೆ ಆಯ್ತು, ಹಾಲಿದ್ದು ಆಯ್ತು ನೋಡಿ. ಎಷ್ಟು ಸೂಕ್ಷ್ಮದ ಕೆಲಸ, ಸುಲಭದಲ್ಲಿ ಆಯ್ತು. ಇನ್ನು ಸ್ವಲ್ಪ ಕುದಿ ಬರ್ಬೇಕು. ಅದು ಕುದಿ ಬರ್ಲಿ. ಹಾಗಾದ್ರೆ ಸ್ವಲ್ಪ ಬಂತು ಅಷ್ಟೇ. ಸ್ವಲ್ಪ ಗುಳ್ಳೆ ಬರ್ತಾ ಇರುವಾಗ್ಲೇ ಆಯ್ತು. ಇದು ಸಹ ಆಯ್ತು. ಹಾಕ್ಬೇಕಾ ಇದು? ಇನ್ನು ಬೆಲ್ಲ ಹಾಕುದು. ಹಾಕ್ಲಾ ಪೂರ್ತಿ? ಜಾಸ್ತಿ ತುಂಬಾ ಯಾಕೆ, ಸ್ವೀಟ್ ಜಾಸ್ತಿ ಬೇಡ. ಜಾಸ್ತಿ ಬೇಡ, ಸಾಕು. ಸೊ ನಿಮ್ಮ ಹತ್ರ ಮಾತಾಡ್ತಾ ಇರೋದೇ ನನಗೆ ಖುಷಿ ಆಗ್ತದೆ. ಒಳ್ಳೆ ಮಾತಾಡ್ತೀರಿ. ಎಲ್ಲರೂ ನನ್ನನ್ನು ಅದೇ ಹೇಳುದು, ಅಮ್ಮ ನೀನು ಇಲ್ಲಿರಿ, ಅಮ್ಮ ನೀನು ನಮ್ಮ ಮನೆಯಲ್ಲಿ ಇರು. ಈಗ ನನಗೆ 2 ಹೆಣ್ಮಕ್ಳು. ಅವಳು ಹೇಳುದು ನನ್ನ ಮನೆಯಲ್ಲೇ ಕೂತ್ಕೊಳ್ಬೇಕಂತ. ಉಪ್ಪು, ಚಿಟಿಕಿ ಉಪ್ಪು ಅಷ್ಟೇ, ಟೇಸ್ಟಿಗೆ, ರುಚಿಗೆ. ಇದು ಪಾಯಸ ಅಲ್ವಾ, ಅದಕ್ಕೆ ಬೆಲ್ಲ ಹಾಕಿದ್ದಲ್ಲ, ಅದರಲ್ಲಿ ಉಪ್ಪುಂಟು, ಅಕ್ಕಿಯಲ್ಲಿ ಉಪ್ಪುಂಟು, ಒಂದು ಸ್ವಲ್ಪ ರುಚಿ. ಈಗ ಅಕ್ಕಿ ನೀವು ರುಬ್ಬುವಾಗ ನೆನೆಸಿ ಉಪ್ಪು ಹಾಕಿ ಒಂದು 2 ಗಂಟೆ 3 ಗಂಟೆ ನೀರಲ್ಲಿ ನೆನೆಸ್ಬೇಕು. ಅದು ನಮ್ಮ ಇದೆ ಅಕ್ಕಿ, ಕುಚ್ಚಲಕ್ಕಿ, ಸಂತೋಷ ಅದೇ ಕುಚ್ಚಲಕ್ಕಿ ಹಾಕಿ ಮಾಡಿದ್ರಿ. ಕಜೆ ಅಕ್ಕಿ, ಕುಚ್ಚಲಕ್ಕಿಯಲ್ಲಿ 2 ತರ ಉಂಟು. ಸ್ವಲ್ಪ ಬಿಳಿದ್ದೊಂದುಂಟು, ಒಂದು ಕಜೆ. ನನಗೆ ಕಜೆ ಬೇಕಿತ್ತು, ಯಾಕಂದ್ರೆ ನಾನು ಸ್ವಲ್ಪ ಪ್ರಾಯದವಳು. ಸೊ ನೀವಾಗಿ ಕಜೆ ಕಜೆ ತಿನ್ನೋದು. ಅದೇ ಅಷ್ಟೇ ಅಲ್ಲ, ಗ್ಯಾಸ್ ಅಲ್ಲಿ ಮಾಡುದಲ್ಲ, ನಾನು ಒಲೆಯಲ್ಲೇ ಮಾಡೋದು, ಬೆಂಕಿಯಲ್ಲೇ ಮಾಡೋದು. ಟೇಸ್ಟೇ ಬೇರೆ. ಇದೀಗ ಕುದೀತಾ ಇದು ಆಯ್ತಲ್ಲಮ್ಮ, ರೆಡಿ ಆಯ್ತು. ನಾನೇ ಎಂತ ಪರಡುದು ಅಲ್ಲ? ಹೌದು. ನೋಡಿ ಎಷ್ಟು ಒಳ್ಳೇದಾಯ್ತು. ಬೇಕಾದ್ರೆ ಸ್ವಲ್ಪ ದಪ್ಪ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಅಕ್ಕಿಯನ್ನು ನೀರು ಮಾಡಿ ಹಾಕ್ಬೋದು. ಅದಕ್ಕೇನೆ ಹಾಕ್ಬೋದು, ಬೇಡ ಜಾಸ್ತಿ ಮಾಡಿ ಯಾರು ತಿನ್ಲಿಕ್ಕೆ. ಸ್ವಲ್ಪ ಕೊಟ್ರೇನೆ ರುಚಿ. ಹೌದಾ? ತುಂಬಾ ಆದ್ರೆ ಆವಾಗ ಒಂದೊಂದೇ ಹೇಳ್ತಾರೆ, ಇದ್ರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಯ್ತು, ಸ್ವಲ್ಪ ಬೆಲ್ಲ ಜಾಸ್ತಿ ಆಯ್ತು, ಎಲ್ಲ ಬರ್ತದೆ. ಇಲ್ಲ ಇದು ಎಲ್ಲ ತಿಂತೀರಿ ನೀವೀಗ ನೋಡಿ. ನಾನೊಂದು ಪ್ರೀತಿಯಲ್ಲಿ ಮಾಡಿದ ನನ್ನ ಮಗಳಿಗೆ ಸಿಹಿಯಾದ ತಿಂಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಸ್ವೀಟ್ ಆಗಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸಿಹಿ ಮಾತು ಮಾತಾಡ್ತಾ. ಹಾಗೇನೆ ಇದು ಎಂತ ಪೇರ್ಪುಂಡಿಯನ್ನ ಮಾಡಿದ್ದಾರೆ. ಸೊ ತುಂಬ ಟೇಸ್ಟಿ ಆಗಿರ್ಬೋದು. ಯಾಕೆಂತ ಹೇಳಿದರೆ ಮಾತಲ್ಲಿ ಯಾವಾಗಲೂ ನಾವು ಅಡುಗೆ ಮಾಡುವಾಗ ಪ್ರೀತಿಯಿಂದ ನಗ್ನಗ್ತಾ ಮಾಡಿದರೆ ಅದರ ರುಚಿ ನಾವು ಮಾಡಿದಂಥ ಅಡುಗೆಯಲ್ಲಿ ಕಾಣುತ್ತೆ. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪೇರ್ತಡ್ಡೆ ತಯಾರಿಸೋ ವಿಧಾನ: ಮೊದಲು ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಇನ್ನೊಂದೆಡೆ ನೀರನ್ನು ಕುದಿಸಿ. ಕುದಿ ಬಂದ ಬಳಿಕ ಗಟ್ಟಿಯಾಗಿ ರುಬ್ಬಿಟ್ಟ ಕುಚ್ಚಲಕ್ಕಿಯನ್ನು ಚಿಕ್ಕದಾಗಿ ಉಂಡೆ ಮಾಡಿ ನೀರಿನಲ್ಲಿ ಹಾಕಿ ಬೇಯಿಸಿ. ಹಿಟ್ಟು ಬೆಂದ ನಂತರ ತೆಂಗಿನ ಹಾಲು, ಬೆಲ್ಲ ಹಾಕಿ ಕುದಿಸಿ ಬೇಯಿಸಿ. ಕೊನೆಯಲ್ಲಿ ಚಿಟಿಕೆ ಉಪ್ಪು ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಪೇರ್ದಡ್ಡೆ
ಸವಿಯಲು ಸಿದ್ಧ. ಸಿಹಿ ಸಿಹಿ ಆಗಿರುವಂಥ ಪೇರು ಪುಂಡಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸಿಹಿ ಟೇಸ್ಟ್ ಆಗಿರ್ಬೋದು. ಸೊ ವೇಟ್ ಮಾಡ್ತಾ ಇದ್ದೀನಿ ಅದನ್ನು ಟೇಸ್ಟ್ ನೋಡೋದಕ್ಕೆ. ಬಟ್ ಅದಕ್ಕೂ ಮೊದಲು ನೆಕ್ಸ್ಟ್ ರೆಸಿಪಿ ಯಾವುದು ಏನು ಅದು ಕೂಡ ಕಲ್ತ್ಕೊಳ್ಬೇಕು. ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಅದರ ಜೊತೆಗೆ ಪೋಸ್ಟ್ಮ್ಯಾನ್ ತೂರ್ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ, ಹಾಗೆಯೇ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಒಂದಂತೂ ಸ್ವೀಟಾಗಿ ಮಾಡಿದಂಥ ಪೇರು ಪುಂಡಿ ರೆಡಿಯಾಗಿ ರೆಸ್ಟ್ ಆಗ್ತಾ ಇದೆ. ಅದು ಪೂರ್ತಿ ತಣ್ಣಗಾಗೋ ಮೊದಲು ನೆಕ್ಸ್ಟ್ ರೆಸಿಪಿ ಯಾವುದು ಬನ್ನಿ ಕೇಳೋಣ. ಎಸ್ ಅಮ್ಮ, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಕನ್ನಡದಲ್ಲಿ ಎಂತ ಎಟ್ಟಿ ಸುಕ್ಕ. ಎಟ್ಟಿ ಸುಕ್ಕ, ಎಟ್ಟಿ ಸುಕ್ಕ, ಸಿಗಡಿ ಸುಕ್ಕ, ಎಟ್ಟಿ ಸುಕ್ಕ, ಪ್ರಾನ್ ಸುಕ್ಕ. ಇಂಗ್ಲಿಷ್ ಆಯ್ತು. ಇಂಗ್ಲಿಷ್. ಕನ್ನಡ ಆದ್ರೆ ಸಿಗಡಿ ಸುಕ್ಕ, ಸಿಗಡಿ ಸುಕ್ಕ. ತುಳುವಲ್ಲಿ ಆದ್ರೆ ಎಟ್ಟಿ ಸುಕ್ಕ. ತಡವೇ ಬೇಡ, ಮಧ್ಯಾಹ್ನದ ಊಟ ಇನ್ನೂ ಆಗಿಲ್ಲ, ಹಸಿವಾಗ್ತಾ ಇದೆ. ಸಾಗರ ಶುರು ಮಾಡೋಣ. ಎಸ್, ಹೇಗೆ ಸ್ಟಾರ್ಟ್? ಒಂದು ಬನಾಲೆ ಬೇಕಿತ್ತು. ಹಾ, ಕೊಡ್ತೀನಿ. ಗ್ಯಾಸ್ ಆನ್. ಸ್ವಲ್ಪ ಬಿಸಿ ಆದ ಕೂಡಲೇ ಸ್ವಲ್ಪ ಎಣ್ಣೆ ಹಾಕಬೇಕು. ಹಾ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾನು ಸಹ ಅದನ್ನೇ ಬಳಸೋದು. ಯಾಕೆ ಅಂದರೆ ತೆಂಗಿನ ಎಣ್ಣೆ ನಮ್ಮ ಮನೆಯಲ್ಲಿ ಉಂಟು, ಆದರೆ ಜೀವಕ್ಕೆ ಒಳ್ಳೇದಿಲ್ಲ ಅಂತ ಹೇಳ್ತಾರೆ. ಇದು ಸ್ವಲ್ಪ ಗಟ್ಟಿ. ಹೌದು, ಅದಕ್ಕಾಗಿ ಇದನ್ನೇ ನನ್ನ ಮಕ್ಕಳು ಹೇಳಿದ್ರು ಮಾಡಬೇಕು. ಇದು ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಕೂಡ ಆಗಿದೆ. ಹಾಗಾಗಿ ನಾನು 60 ವರ್ಷ ಕಳೆದ್ರು ಈಗ ನೋಡಿದ್ರೆ 60 ವರ್ಷ ಆದ್ರೂ ಈ ತರ ಯಂಗ್ ಅಂಡ್ ವೆರಿ ಬ್ಯೂಟಿಫುಲ್ ಕಾಣ್ಬೇಕಂದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಬೇಕು. ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ರಿ ನೀವು. ಓಕೆ, ಹಾಕಿ. ಇಲ್ಲಿಗೊಂದು ಬರ್ಬೇಕಂತ ಆಸೆ ಇತ್ತು. ಇದು ಮೆಣಸು ಮತ್ತು ಬೆಳ್ಳುಳ್ಳಿ. ಮೆಣಸನ್ನ ಬೆಳ್ಳುಳ್ಳಿ ಮಾಡ್ಕೊಂಡು ಬೇಗ ಪುಡಿ ಆಗ್ತದಲ್ಲ ಅಂತ ಹೇಳಿ. ಇದು ಜೀರಿಗೆ, ಸ್ವಲ್ಪ ಜೀರಿಗೆ ಅಷ್ಟೇ ಅಷ್ಟೇ. ಮತ್ತೆ ಸ್ವಲ್ಪ ಇದು ಕರಿಬೇವು ಸೊಪ್ಪು, ಇದಿಷ್ಟನ್ನು ಹುರಿಯುವುದು. ಮತ್ತೆ ಒಂದು ಸ್ವಲ್ಪ ಈರುಳ್ಳಿ. ಆಯ್ತು, ಓಕೆ. ಇದನ್ನಿಷ್ಟನ್ನು ಹುರಿಯುವುದು ಸಾಕ ಇದು, ಅಥವಾ ಇನ್ನು ಹುರಿಯುವುದು? ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಪುಡಿ, ಧನಿಯಾ ಪೌಡರ್ ಹಾಕ್ಬೇಕಾ? ಇದಕ್ಕೆ ಸ್ವಲ್ಪ ಹಾಕಿ. ಸೊ ಅರುಣಾದವರ ಧನಿಯಾ ಪುಡಿ. ಸೊ ನೀವು ಹಾಗೆ ಪೌಡರ್ ಎಲ್ಲ ಇದು ಧನಿಯಾವನ್ನ ಹಾಗೆ ಫ್ರೆಶ್ ಆಗಿ ಇದು ಮಾಡ್ತೀರಾ, ಅದೇ ರೀತಿ ಬರುತ್ತೆ ಇದರದ್ದು. ಹಾಕ್ಬೇಕಾ? ಸಾಕು ಸಾಕು ಸಾಕು. ಕಾಳು ಮೆಣಸಿನ ಪುಡಿ ಸ್ವಲ್ಪ. ಓ, ಅರುಣಾ ಪೆಪ್ಪರ್ ಪೌಡರ್ ಸಾಕಲ್ಲ? ತೆಂಗಿನಕಾಯಿ ತುರಿಬೇಕಲ್ಲ, ತೆಗಿಬೇಕಾ? ತೆಗಿತೇನೆ. ಆಯಿತು, ಹಾಗೇ ಇಟ್ಟು ಸ್ವಲ್ಪ. ಸೊ ಬಿಂದಾಸ್ ಆಗಿದ್ದೀರಿ. ಸೊ ತುಂಬ ಖುಷಿ ಆಗುತ್ತೆ. ಸೊ ಈಗ ಸ್ವಲ್ಪ ಟರ್ಮರಿ ಪೌಡರ್ ಅಂದರೆ ಅರಸಿನ. ಅರುಣಾ ಅರಶಿನ ಪುಡಿ ಹಾಕ್ಲಾ? ಸಾಕು? ಸಾಕು 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 ಸಾಕು. ಆಫ್ ಮಾಡಿದ್ರೆ ಆಯ್ತಾಯ್ತು. ಅಲ್ಲಿ ತಣ್ಣಗಾಗಬೇಕು. ಇದನ್ನು ಸ್ವಲ್ಪ ಫಸ್ಟಿಗೆ ಪುಡಿ ಮಾಡಬೇಕು. ಅಲ್ಲ, ಪುಡಿ ಅಂದ್ರೆ ಅದಕ್ಕೆ ಇದನ್ನು ಸಾಕುದು. ಹಾಗಾದ್ರೆ ಪುಡಿ ಮಾಡ್ಕೊಳ್ಳೋಣ. ಹೌದು, ಸುರಿಗೆ ಮ್ಯಾದೆಯನ್ನು ಸ್ವಲ್ಪ ಪುಡಿ ಮಾಡಿ. ಇದನ್ನು ಸ್ವಲ್ಪ ಪುಡಿ ಮಾಡ್ಬೇಕಲ್ಲ? ತರಿ ಆದ್ರೂ ಸಾಕಾಗುತ್ತೆ. ಅಲ್ಲ, ಇದನ್ನು ಅಲ್ಲ ಪುಡಿ ಮಾಡಿ ಅದೇ ಸಾಕು. ಸೊ ಇದು ಪುಡಿ ಮಾಡಿ ಕೊಡ್ತೀನಿ ಅಷ್ಟೇ. ಸ್ವಲ್ಪ ಪುಡಿ
ಆಯಿತು. ಇನ್ನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತುಂಬ ಟೇಸ್ಟ್ ಆಗ್ತದೆ. ಹಾಕ್ಬೇಕಾ ಇನ್ನು ಸ್ವಲ್ಪ ಹಾಕಿ. ಹಾಂ, ಸ್ವಲ್ಪ ಈರುಳ್ಳಿ ಹಾಕ್ತೇನೆ. ಕೆಂಪಕ್ಕಾಗೋವರೆಗೂ ಹುರಿಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಲಿಕ್ಕುಂಟು. ಸ್ವಲ್ಪ ಸ್ವಲ್ಪ ಬಿಸಿ ಆಗಬೇಕಲ್ಲ, ಎಣ್ಣೆ ಬಿಸಿ ಆಗಬೇಕು. ಆಮೇಲೆ ಕೆತ್ತೆ ಚಕ್ಕೆ ಈಗಲೇ ಹಾಕೊಳ್ಳೋದು. ಆಯ್ತು, ಚಕ್ಕೆ ಮತ್ತೆ ಆಯ್ತು, ಅಷ್ಟೇ. ಅದು ಹೂ. ಹೌದು, ಹೂ, ಮೊಗ್ಗು. ಆಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿ ಎಷ್ಟು ಹಾಕಿದ್ರು ಒಳ್ಳೇದು. ಅದು ಸ್ವಲ್ಪ ಉಷ್ಣ. ಪ್ರಾನ್ಸ್ ಸ್ವಲ್ಪ ಉಷ್ಣ. ಆಮೇಲೆ ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಇದಾಗಲಿ. ಉಪ್ಪು 1-2 ಕಾಲು. ಅದು ಇನ್ನು ಬೇಯಬೇಕಾ ಇದು? ಸ್ವಲ್ಪ ಆಯಿತು, ಸಾಕು. ಸಾಕು. ಆಮೇಲೆ ಇದನ್ನು ಆಯಿತು. ಇನ್ನು ಹುಡಿ ಹಾಕಿದ್ರೆ ಆಯಿತು, ಬೆಂದಾಯಿತು. ಎಲ್ಲ ಭಾರಿ ಜಟ್ಪಟ್ ಅಡಿಗೆ. ಹಾಂ, ಅಂದರೆ ಜಟ್ಪಟ್ಟೆ. ನಾನು ಸಾಧಾರಣ 5ನೇ ಕ್ಲಾಸಿನಿಂದ ಶುರು ಮಾಡಿದ್ದೇನೆ ಅಡಿಗೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಇದು ಕಲ್ಲುಪ್ಪು ಟೇಸ್ಟ್, ಅದಕ್ಕೆ ಸ್ವಲ್ಪ ಕಲ್ಲುಪ್ಪೆ ಹಾಕಬೇಕಾಗ್ತದೆ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ. ಅರಶಿನ ಪುಡಿ ಸಾಕ? ಸಾಕು. ಅದು ಹಾಗೆ ಕುಟ್ಟಿ ಪುಡಿ ಮಾಡಿದ ಪೌಡರ್. ಹೌದು, ಅದು ಕಲರ್ ಬರಬೇಕು. ಆಮೇಲೆ ಗರಂ ಮಸಾಲೆ ಪೌಡರ್ ಸ್ವಲ್ಪ ಹಾಕಿ. ಗರಂ ಮಸಾಲಾ ಪೌಡರ್. ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ. ಅರುಣ ಚಿಲ್ಲಿ ಪೌಡರ್. ನಾವು ಅದಕ್ಕೂ ಸಹ ಹಾಕೊಂಡಿದ್ದೀರಲ್ಲ ಸ್ವಲ್ಪ ರುಬ್ಬ. ಇದಕ್ಕೆ ಬೇಕು, ಸಾಕು. ಇದು ಪ್ರಾನ್ಸ್ ಬೇಯುವಾಗ ಸ್ವಲ್ಪ ಬೇಕಾಗುತ್ತೆ ಎಲ್ಲ ಟೇಸ್ಟಿಗೆ. ಇದಕ್ಕೆ ಉಪ್ಪು ಹಾಕಿದ್ದೇನೆ, ಎಲ್ಲ ಹಾಕಿದ್ದೇನೆ. ಇದು ಬೇಯ್ತಾ ಬಂತು. ಇನ್ನು ಹುಡಿ ಹಾಕುವುದು. ಹಾಕ್ಲಾ? ಆಯ್ತು. ಇದು ಚಿಲ್ಲಿ ಸಹ ಒಳ್ಳೇದಾಗ್ತದೆ. ಪ್ರಾನ್ಸ್ ಚಿಲ್ಲಿ ಮತ್ತೆ ಬಿರಿಯಾನಿ ಸಹ ಒಳ್ಳೇದಾಗ್ತದೆ. ಇದು ಪೂರ್ತಿ ಅಂದ್ರೆ ಅದರ ಆವಿ ಆಗೋವರೆಗೂ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ನಾವೆಲ್ಲ ಅಂದ್ರೆ ಹಾಗೆ ಕರಿಬೇವು ಆದ್ರೆ ಪೂರ್ತಿ ಇಡೀಡಿಯಾಗಿ ಹಾಕ್ತಿವಿ, ಅಲ್ಲಲ್ಲಿ ಒಂದೊಂದು ಸಿಗುತ್ತೆ. ಅಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಕ್ಕೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಜನ ಬಂದ್ರೆ ಹೀಗೆ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಹಾಕಿದ್ರೆ ಹಾಗೆ ಒಳ್ಳೇದಾಗ್ತದೆ. ಹೌದು, ಸೇರಿಸಿದ್ರೆ ಇನ್ನೂ ರುಚಿ ಬರ್ತದೆ. ಇದು ರೆಡಿನಾ? ಆಯ್ತು, ಡನ್. ಆಫ್ ಮಾಡ್ಲಾ? ಆಯ್ತು ಆಯ್ತು, ನೋಡಿ ಆಯ್ತಲ್ಲ, ರೆಡಿ. ಇದಕ್ಕೆ ಸ್ವಲ್ಪ ಮುಚ್ಚಲೆ ಇಡಿ, 1 ನಿಮಿಷ. ಅದರ ಟೇಸ್ಟ್ ಯಾವಾಗ್ಲೂ ಬರಬೇಕು ಅಂದ್ರೆ ಸ್ವಲ್ಪ ಮಾಡಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕು. ಮತ್ತೆ ಇದು ಅದು ಸಹ ಸಿಹಿದ್ದುಂಟಲ್ಲ, ತುಂಬಾ ಬಿಸಿ ತಿನ್ಬಾರ್ದು. ಸ್ವಲ್ಪ ತಣ್ಣಗಾದ್ರೆ ಅದಕ್ಕೊಂದು ಟೇಸ್ಟ್. ಅದಕ್ಕೆ ನೋಡಿ ಫಸ್ಟ್ ಟೈಮ್ ಅಲ್ಲಿ ಇಟ್ಟಿದ್ದು. ಸುರಿನಲ್ಲಿ ಇದರ ಮುಚ್ಚಳ ತೆಗಿತೇನೆ. 1 ನಿಮಿಷ. ಇದನ್ನು ಸ್ವಲ್ಪ ಹಾಕಿ ಅದು ತಿರುಗಿಸ್ಬೇಕು. ಆಯ್ತು, ಇನ್ನು ಸಾರು ಮಾಡ್ತೇನೆ. ಓ ಎಸ್. ಒಂದು ಕೈಯಲ್ಲಿ ನನಗೆ ಯಾವ ಕೆಲಸನೂ ಆಗೋದು, ಅದು ಸ್ವಲ್ಪ ಭಾರ ಉಂಟಲ್ಲ. ಇದು ಈಗ ಮಾಡಿ ನೋಡಿ, ಇಡ್ಲಿ ಮತ್ತು ಸುಕ್ಕ. ಎಸ್, ಥ್ಯಾಂಕ್ ಯು. ಸಿಗಡಿ ಸುಕ್ಕ, ಎಟ್ಟಿ ಸುಕ್ಕ ಅಥವಾ ಪ್ರಾನ್ಸ್ ಸುಕ್ಕ ಬಿಸಿ ಬಿಸಿಯಾಗಿ ರೆಡಿ ಇದೆ. ಸೊ ಕಿಚನ್ ಹೊರಗಡೆ ಯಾರಾದರೂ ಇದ್ರಂತೂ ಖಂಡಿತವಾಗ್ಲೂ ಓಡ್ ಬಂದು ಟೇಸ್ಟ್ ನೋಡಬೇಕು, ಅಷ್ಟು ಒಳ್ಳೆ ಅರೋಮಾ ಬರ್ತಾ ಇದೆ. ಸೊ ಏನಾದರೂ ಅಲ್ಲಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ರೆ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ. ಎಟ್ಟಿ ಸುಕ್ಕ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಒಣಮೆಣಸು, ಬೆಳ್ಳುಳ್ಳಿ, ಕರಿಬೇವು ಹಾಗೂ ಈರುಳ್ಳಿಯನ್ನು ಹುರಿಯಿರಿ. ನಂತರ ಅರುಣ ಧನಿಯಾ ಪುಡಿ, ಕರಿಮೆಣಸು ಪುಡಿ ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ ತೆಂಗಿನ ತುರಿ, ಅರುಣ ಅರಶಿನ ಪುಡಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ
ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಈರುಳ್ಳಿ, ಚಕ್ಕೆ, ಮೊಗ್ಗು, ಕರಿಬೇವು ಹಾಕಿ ಹುರಿಯಿರಿ. ಬಳಿಕ ಟೊಮ್ಯಾಟೊ, ಸಿಗಡಿ ಮೀನು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿ. ಸಿಗಡಿ ಮೀನು ಬೆಂದ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ನೀರು ಆವಿ ಆಗುವವರೆಗೂ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಎಟ್ಟಿ ಸುಕ್ಕ ಇಡ್ಲಿಯೊಂದಿಗೆ ಸವಿಯಲು ಬಲು ಚೆನ್ನ. ಫಸ್ಟ್ ಯಾವುದು ಟೇಸ್ಟ್ ನೋಡೋಣ. ಈಗ ಇದು ಸಿಹಿ ಮೊದಲೇ ತಿನ್ಬೇಕಾಗ್ತದೆ. ಹಾಂ, ಯಾಕಂದ್ರೆ ನಾನು ಫಸ್ಟ್ ಆಗಿ ಬಂದದ್ದಲ್ಲ, ಇನ್ನು ಮತ್ತೆ ನೀವು ಹೇಗೆ ಆಗಿದೆ ನೀವೇ ಹೇಳ್ಬೇಕು. ಸ್ವಲ್ಪ ಸಿಹಿ ಜಾಸ್ತಿ ಆಯಿತು. ಆಗಲೇ ಹೇಳಿದೆ ನಾನು, ಆ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಬಿತ್ತೋದು ನಂದು ತಪ್ಪು. ತುಂಬ ಚೆನ್ನಾಗಿದೆ. ಇಲ್ಲ, ಇನ್ನು ಎಷ್ಟು ಕಡಿಮೆ ಮಾಡಿದ್ರು ಟೇಸ್ಟ್ ಒಳ್ಳೇದು ಬರ್ತದೆ. ನನಗೆ ಸಿಹಿ ಅಂದ್ರೆ ಇಷ್ಟಿರ್ಬೇಕು. ಹೌದಾ? ಸೊ ನನ್ನ ಅಂದಾಜು ಪ್ರಕಾರ ಅದು ನನಗೆ ಅದು ತೀರಾ ಕಮ್ಮಿ ಇರಬಾರ್ದು. ಆದ್ರೆ ಅದು ನೀವೇಳಿದ್ರಲ್ಲ, ನಾನು ಬೆಳಗಿಂದ ಸಾಯಂಕಾಲ ತನಕ ಸಿಹಿ ತಿನ್ನೋದು. ಸೊ ಈಗ ಇಡ್ಲಿ ಜೊತೆ ಟೇಸ್ಟ್ ನೋಡೋಣ. ಹಾಗೇನೇನಾ ತಗೊಳ್ಳಿ. ನೀವು ಫಸ್ಟಿಗೆ ಏನು ಗೊತ್ತುಂಟಾ, ಅದರದ್ದು ರುಚಿ ನೋಡ್ಬೇಕಾಗ್ತದೆ. ಹೌದು, ಫಸ್ಟ್ ಪ್ರಾನ್ಸ್ದು. ಹೌದು, ಮತ್ತೆ ತಿನ್ನಿ. ಚರ್ಸ್. ಅರೋಮಾ ಬರ್ತಾ ಇರುವಾಗಲೇ, ಪರಿಮಳ ಬರ್ತಾ ಇರುವಾಗಲೇ ಎನ್ಸಿದೆ ಇದು ಕಿಲ್ಲರ್. ಇನ್ನು ಇಡ್ಲಿಯಲ್ಲಿ ತಿಂದ್ರೆ ಇನ್ನೂ ಒಳ್ಳೇದಾಗ್ತದೆ. ತಿಂದು ನೋಡೋಣ. ಅದ್ರ ಜೊತೆ ನೀವು ತಿನ್ಬೇಕು, ಇದ್ರ ಜೊತೆ ತಿನ್ಬೇಕು ಅಂತ ಇಲ್ಲ. ನಾನು ಯಾವಾಗಲೂ ಯಾವುದಾದ್ರೂ ಒಂದು ಡಿಶ್ ಅದರ ಟೇಸ್ಟ್ ನೋಡಿದ್ರೆ ಅದು ಟೇಸ್ಟ್ ಮೇಲೆ ಗೊತ್ತಾಗುತ್ತೆ ಇದು ಯಾವ್ದ್ಯಾವ್ದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಅಂತೇಳಿ. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟ್. ಮತ್ತೆ ಇಡ್ಲಿ ಮಾಡ್ಬೇಕಾದ್ರೆ ಸಾಂಬಾರು ಒಳ್ಳೇದಾಗ್ತದೆ. ಸಾಂಬಾರು ಮನೇಲಿ ಮಾಡಿಟ್ಟಿದ್ದೇನೆ ನಾನು ಸಹ. ಇಡ್ಲಿ ಸಾಂಬಾರು ಅದ್ರ ಜೊತೆಗೆ ಅಂದ್ರೆ ಬೆಳಿಗ್ಗೆ ನನ್ನ ಗಂಡನಿಗೆ ಅಕ್ಕಿದ್ದೇ ಆಗ್ಬೇಕು. ಏನಾದ್ರೂ ಒಂದು ಪದಾರ್ಥ ಮತ್ತು ಸ್ವಲ್ಪ ಹಾಕಿದ್ದು ತಿಂದ್ರೆ. ಈ ತರ ಮಾಡ್ಕೊಟ್ರೆ ಮತ್ತೆ ಅದನ್ನೇ ಕೇಳಲ್ವಾ? ಬೇರೆ ಎಣ್ಣೆದೆಲ್ಲ ತಿನ್ನುದಿಲ್ಲ ಅವರು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂದ ಏನಾದ್ರೂ ಪದಾರ್ಥ ಮಾಡ್ಕೊಡಿ, ಖಂಡಿತವಾಗ್ಲೂ ತಿಂದೇ ತಿಂತಾರೆ. ಓಕೆ, ಇವತ್ತಿನ 2 ಡಿಶ್ ಕೂಡ ಸೂಪರ್ ಮೈಂಡ್ ಬ್ಲೋಯಿಂಗ್ ಕ್ಲಾಸಿಕ್. ಅರೋಮಾದಲ್ಲೇ ಗೊತ್ತಾಗುತ್ತೆ ಎಷ್ಟು. ಅದು ಬೇರೆ ಪಳಗಿದ ಕೈ. ಯಾಕೆಂತ ಹೇಳಿದ್ರೆ 5ನೇ ಕ್ಲಾಸಿಂದ ನೀವು ಅಡುಗೆ ಮಾಡಿದ್ದೇನೆ. ಮದುವೆ ಆಗಿದೆ, ಮತ್ತೆ ಮನೆಗೆ ಹುಷಾರಿಲ್ಲ, ಎಷ್ಟು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಸೊ ಹಾಗಾಗಿ ಅಡುಗೆ ಅಂತೂ ಸೂಪರ್ ಕ್ಲಾಸಿಕ್. ಮತ್ತೆ ಒಳ್ಳೆ ಅಡುಗೆ. ಹೇಗನ್ನಿಸ್ತು ನಮ್ಮ ಕಿಚನ್ ನಲ್ಲಿ? ಖುಷಿ ಆಯ್ತು ನಿಮ್ಮನ್ನು ನೋಡಿ, ಇನ್ನೂ ಖುಷಿ ಆಯ್ತು. ನನ್ನ ಮಗಳು ನನ್ನ ಹತ್ತಿರ ಇದ್ದಾಳಲ್ಲ ಅಂತ. ವೆರಿ ನೈಸ್. ಯಾವಾಗ ನೆನಪಾಗುತ್ತೋ ಆಗ ಬಂದು ನೋಡ್ಕೊಂಡು ಹೋಗಿ. ತೊಂದರೆ ಇಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ಬೇಡಿ. ಈ ತರ ಎಲ್ಲ ಮಾಡ್ಕೊಡಿ, ಹೂವೆಲ್ಲ ತಂದು ಕೊಡಿ. ಹಾಗೇನೆ ಒಳ್ಳೆ ಅಡುಗೆ ಬಂದು ನಮ್ಗೆ ಆಯ್ತು. ಸರಿ, ನನ್ ಸ್ವಲ್ಪ ಪ್ರಾಯ ಆಯ್ತಲ್ಲ ಬರ್ಲಿಕ್ಕೆ ಹೋಗ್ಲಿಕ್ಕೆ. ಪರವಾಗಿಲ್ಲ, ಇನ್ನೂ ಹೆಲ್ದಿ ಆಗಿರಿ, ಹೀಗೆ ಆರೋಗ್ಯವಾಗಿರಿ. ಹಾಗೇನೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅದ್ಭುತವಾದಂಥ ರುಚಿಕರವಾದಂಥ ಅಡುಗೆನ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಇದರಲ್ಲಿ ನಿಮ್ಮ ಗಂಡನಿಗೆ ಆರೋಗ್ಯಭರಿತವಾದಂಥ ಖಾದ್ಯಗಳನ್ನು ಮಾಡ್ಬೇಕು. ಪೂರಿ ಮಾಡಬೇಕು ಅಂದ್ರೆ ಪೂರಿಗೆ ಇದು ತುಂಬಾ ಒಳ್ಳೇದಾಗ್ತದೆ. ಸರಿ, ಹಾಗಾದ್ರೆ ಅದಕ್ಕೆ ಆಟ ಬೇಕಲ್ವಾ? ಗೋಧಿ ಹಿಟ್ಟು. ಸನ್ ಪ್ರೀಮಿಯಂ ಅವರ ಆಟ ಇದೆ, ಇದರಿಂದ ಮಾಡ್ಕೊಡಿ. ಎಸ್, ಅದೇ ರೀತಿ ನೀವು ಕುಚ್ಚಲಕ್ಕಿನೇ ತಿನ್ನೋದು ಅಂತ ಹೇಳಿದ್ರಿ. ಸೊ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ ಅಂದು ಗದ್ದೆಯಲ್ಲಿ ತಿಂದು ಅಭ್ಯಾಸ. ಇದ್ರದ್ದು ಟೇಸ್ಟ್ ನೋಡಿ, ಇದನ್ನು ಖುಷಿ ಆಗುತ್ತೆ. ಅಕ್ಕಿ ಇದರದ್ದೇ ಅಕ್ಕಿದ್ದೇ ಅದು. ಅದಕ್ಕೆ ಅದು ಅಷ್ಟು ಟೇಸ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ರೀತಿ ಇನ್ನೊಮ್ಮೆ ಬಂದು ನಮ್ಗೆ ರುಚಿಕರವಾದಂತ ಅಡುಗೆಗಳನ್ನ ಹೇಳ್ಕೊಡಿ. ಹಾಗೆ ನನ್ನನ್ನು ಬರ ಹೇಳಲಿಕ್ಕೆ ಇಷ್ಟು ಪ್ರೀತಿಯಲ್ಲಿ ನೀವು ಕರೆದದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಸಂಚಿಕೆಯಲ್ಲಿ ಅದ್ಭುತವಾದಂಥ ರುಚಿಕರವಾದಂಥ ಖಾದ್ಯಗಳು ತಯಾರಾಯಿತು. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟಿ ಆಗಿತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್,
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.